ಹುಬ್ಬಳ್ಳಿಯ ಧಾರವಾಡ ರೋಡ್ ಅಂಡರ್ ಬ್ರಿಡ್ಜ್ ಬಳಿ ಇರುವ ಕಾಶ್ಮೀರಿ ಗ್ಯಾರೇಜ್ನಲ್ಲಿ ಅಕ್ರಮ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದ್ದು ಈ ವಿಚಾರ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸರ್ಫರಾಜಿ ಎನ್ನುವ ದಂಧೆಕೋರ ಹಿರಿಯ ಅಧಿಕಾರಿಯೋರ್ವರ ಅದಮನಿ ನೋಡಿಕೊಳ್ಳುತ್ತಾ ಮಿಕ್ಸಿಂಗ್ ದಂಧೆಯನ್ನ ಆರಂಭಿಸಿಕೊಂಡಿದ್ದಾರೆ. ಬೇಸಿಗೆಯ ಸಮಯದಲ್ಲಿ ಮನೆಗಳ ನಿರ್ಮಾಣ ಕಾರ್ಯ ಹೆಚ್ಚಾಗಿರುತ್ತದೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಅಕ್ರಮ ಮರಳುಕೋರರು ಮನೆ ಕೆಲಸಕ್ಕೆ ಬೇಡವಾದ ಮರಳನ್ನ ಉತ್ತಮ ಮರಳಿನೊಂದಿಗೆ ಸೇರಿಸಿ ಮಾರಾಟ ಮಾಡುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕಾದ ಪೊಲೀಸ್ ಇಲಾಖೆಯೇ ಈ ವಿಚಾರ ತಿಳಿದರೂ ಕೂಡ ಮಧ್ಯಮ ವರ್ಗದ ಜನರ ಜೀವನದಲ್ಲಿ ಆಟವಾಡ್ತಾ ಇದ್ದಾರೆ. ಇನ್ನು ವಾಣಿಜ್ಯ ನಗರಿಯನ್ನ ಛೋಟಾ ಬಾಂಬೆ ಎಂದು ಕರೆಯುವುದಕ್ಕೂ ಇಲ್ಲಿ ಡಬಲ್ ಗೇಮ್ ದಂಧೆಗಳು ನಡೆಯುವುದಕ್ಕೂ ಇವೆಲ್ಲವೂ ಹಾಸ್ಯಾಸ್ಪದವಾಗಿದೆ ಅನ್ನುವುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ.